ಸಂಡೆಯಲ್ಲಿ ನಗರದಲ್ಲಿ ಟ್ರಾಫಿಕ್ ಹೆಚ್ಚಾಗುವ ಕಾರಣ ಟ್ರಾಫಿಕ್ ಪೊಲೀಸರು ಕೂಡ ಫುಲ್ ಬ್ಯುಸಿ ಆಗ್ತಾರೆ. ಇನ್ನು ಒಂದಿಂಚು ಗ್ಯಾಪ್ ನೀಡದೆ ಓಡಾಡುವ ವಾಹನಗಳಿಂದ ಪಾದಚಾರಿಗಳು ರಸ್ತೆ ದಾಟುವುದು ಕೂಡ ಕಷ್ಟ. ಇಂತಹ ಸನ್ನಿವೇಶದಲ್ಲಿ ಪೊಲೀಸರೊಬ್ಬರು ವಾಹನಗಳನ್ನು ನಿಲ್ಲಿಸಿ ಅಶಕ್ತ ವ್ಯಕ್ತಿಯೊಬ್ಬರನ್ನ ರಸ್ತೆ ದಾಟಿಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಮೆಚ್ಚುಗೆ ವ್ಯಕ್ತವಾಗಿದೆ. ಮಂಗಳೂರಿನ ಜ್ಯೋತಿ ವೃತ್ತದಲ್ಲಿ ಈ ಘಟನೆ ಜೂನ್ 18ರ ಸಂಜೆ ನಡೆದಿದೆ. ವಾಹನ ದಟ್ಟಣೆಯಿಂದಾಗಿ ರಸ್ತೆ ದಾಟಲು ಕಷ್ಟಪಡುತ್ತಿದ್ದ ವಿಕಲಚೇತನರೊಬ್ಬರನ್ನ ಕೈ ಹಿಡಿದು ರಸ್ತೆ ದಾಟಿಸಿದ್ದಾರೆ. ಈ ದೃಶ್ಯ ನೋಡಿದ ಹಲವರು ಪೊಲೀಸರ ಮಾನವೀಯತೆಯನ್ನ ಮೆಚ್ಚಿಕೊಂಡಿದ್ದಾರೆ. ಈ ವಿಚಾರವನ್ನ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೂ ತಂದಿದ್ದು ಆ ಪೊಲೀಸ್ ಯಾರು ಎಂದು ಗುರುತಿಸಿ ಗೌರವಿಸುವಂತೆ ಕೋರಿದ್ದಾರೆ. ಕಾಲು ನೋವಿನ ವ್ಯಕ್ತಿಯೊಬ್ಬರಿಗೆ ವೆಹಿಕಲ್ಗಳನ್ನು ನಿಲ್ಲಿಸಿ ಪೊಲೀಸ್ ಒಬ್ಬರು ಹೇಗೆ ಕರೆದುಕೊಂಡು ಹೋಗಿ ಸಹಾಯ ಮಾಡ್ತಾ ಇದ್ದಾರೆ ನೋಡಿ. ಇಂಥದ್ದು ಮಾನವೀಯ ಕೆಲಸವನ್ನು ನಾವು ಮಾಡಬೇಕು.